ಹಾಯ್ ಎಲ್ಲರಿಗೂ. ಇವತ್ತು ನಾವು ಶಿವರು ಕೊಳವನಿತ್ತಾಯಿ ಕ್ಷೇತ್ರಕ್ಕೆ ನಾವು ಗಾಡಿಯಲ್ಲಿ ತಿಬರು ಕ್ಷೇತ್ರಕ್ಕೆ ಹೋಗುತ್ತಿದ್ದೇವೆ. ಈ ಕ್ಷೇತ್ರವು ಮಂಗಳೂರಿನ ಸುರತ್ಕಲ್ ಸಮೀಪದ ಶಿಬರೂರಿನಲ್ಲಿದೆ. ಶಿಬರೂರು ಕೊಳವನಿತ್ತಾಯ ದೈವಸ್ಥಾನ ಕಾರ್ಣಿಕದ ಕ್ಷೇತ್ರ ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ. ತುಳುವಿನಲ್ಲಿ ಒಂದು ಮಾತಿದೆ, ಅದು ತಿಗಲೆ ಇತ್ತಿನಾಯಗ ತಿಬರ್ ಎಂಬುದು. ಅಂದರೆ ತಿಬರ್ ವಾರ್ಷಿಕ ಜಾತ್ರಾ ಮಹೋತ್ಸವದಲ್ಲಿ ಲಕ್ಷಾಂತರ ಮಂದಿ ಪಾಲ್ಗೊಳ್ಳುತ್ತಾರೆ. ಇಂತಹ ಜನಸಂದಣಿಯಲ್ಲಿ ಕ್ಷೇತ್ರಕ್ಕೆ ಭೇಟಿ ಕೊಡುವುದೆಂದರೆ ಅದೊಂದು ಸಾಹಸ ಎಂಬುದು ಹಿರಿಯರ ಮಾತು. ಎಲ್ಲ ಕಡೆಗಳಲ್ಲಿಯೂ ಸಾಲು ಸಾಲು ಅಂಗಡಿಗಳಿದೆ. ಆಟಿಕೆಯ ಅಂಗಡಿಗಳು, ಸಿಹಿ ತಿಂಡಿಗಳ ಅಂಗಡಿಗಳು, ಮತ್ತು ಬೆಳ್ಳಿಯ ಸರದ್ದು, ಉಂಗುರದ್ದು, ಮತ್ತು ಗೋಬಿ ಮಂಚೂರಿ, ಮತ್ತು ಪಾನೀಯದ ಅಂಗಡಿಗಳು, ಮತ್ತು ಫ್ರೂಟ್ಸಿನ ಅಂಗಡಿಗಳು, ಫ್ರೂಟ್ಸ್ ಎಲ್ಲ ಕಟಿಂಗ್ ಮಾಡಿ ಇಡ್ತಾರೆ. ಚುರುಮುರಿಯ ಅಂಗಡಿಗಳು, ತುಂಬ ಅಂಗಡಿಗಳಿದ್ದು ತುಂಬ ಸಂತೆಗಳಿವೆ. ನಾವಂದರೆ ತುಳುವಿನಲ್ಲಿ ಇದಕ್ಕೆ ಸಂತೆ ಅಂತ ಹೇಳ್ತೇವೆ. ಇಲ್ಲಿ ಅಂಗಡಿಗಳು ಸಂತೆ ಅಂತ ಹೇಳ್ತೇವೆ. ಇಲ್ಲಿ ಹೂವಿನ ಅಂಗಡಿಗಳಿದೆ ಮತ್ತು ಮಲ್ಲಿಗೆ ಹೂಗಳಿದೆ. ದೇವರಿಗೆ ಸಮರ್ಪಣೆ ಮಾಡಲು, ದೇವರಿಗೆ ಅರ್ಪಿಸಲು ನಾವು ಹೂಗಳನ್ನು ಕೊಂಡುಕೊಳ್ಳಬಹುದು. ಮತ್ತು ಹಣ್ಣುಕಾಯಿ ಅಂಗಡಿಗಳಿವೆ. ಅಲ್ಲಿಂದಲೂ ಕೂಡ ಹಣ್ಣುಕಾಯಿಗಳನ್ನು ತೆಗೆದುಕೊಂಡು ದೇವರಿಗೆ ಸಮರ್ಪಿಸಬಹುದು. ಇಲ್ಲಿ ಲಕ್ಷಾಂತರ ಜನಸಾಗರವೇ ಹರಿದು ಬರುತ್ತಿದೆ. ಇಲ್ಲಿ ದೇವಸ್ಥಾನ ಶಿಬರೂರು ಕ್ಷೇತ್ರದ ತೀರ್ಥ ಬಹಳ ಪ್ರಸಿದ್ಧಿ ಪಡೆದಿದೆ. ಹಿಂದಿನ ಕಾಲದಲ್ಲಿ ಸೂರಿಂಜೆಗುತ್ತು ತ್ಯಾಂಪಶೆಟ್ಟಿ ಎಂಬುವವರ ಬಳಿ ವಿಷವನ್ನು ಹೀರುವ ಕಲ್ಲು ಇದ್ದು, ಅವರು ಎಲ್ಲರಿಗೂ ಉಪಯೋಗವಾಗಲಿ ಎಂಬ ಕಾರಣಕ್ಕೆ ಆ ಕಲ್ಲನ್ನು ಶಿಬರೂರು ದೈವಸ್ಥಾನದ ಎದುರಿನ ಬಾವಿಗೆ ಹಾಕಿದ್ದು, ಮುಂದಕ್ಕೆ ಈ ಬಾವಿಯ ನೀರು ವಿಷವನ್ನು ಹೀರುವ ಗುಣವನ್ನು ಪಡೆದಿದೆ ಎಂಬ ನಂಬಿಕೆ ಇಂದಿಗೂ ಮುಂದುವರೆದಿದೆ. ಇಲ್ಲಿನ ತೀರ್ಥಬಾವಿಗೆ ಕೊಡಪಾನ ಅಥವಾ ಪಂಪು ಮೂಲಕ ನೀರನ್ನು ಎತ್ತುವಂತಿಲ್ಲ. ಅದರ ಬದಲು ಏತದ ಮೂಲಕವೇ ನೀರನ್ನು ಎತ್ತುವುದು ಇಲ್ಲಿನ ವಿಶೇಷ. ಹಿಂದಿನ ಕಾಲದಲ್ಲಿ ವಿಷ ಜಂತುಗಳು ಕಚ್ಚಿದಲ್ಲಿ ಕ್ಷೇತ್ರದ ಮಣ್ಣು ಪ್ರಸಾದ ಮತ್ತು ಇಲ್ಲಿನ ತೀರ್ಥ ಕುಡಿದರೆ ವಿಷ ಕಡಿಮೆ ಆಗುತ್ತದೆ ಎಂಬ ನಂಬಿಕೆ ಇದೆ. ಅದಕ್ಕಾಗಿಯೇ ಇಂದಿಗೂ ಇಲ್ಲಿನ ತೀರ್ಥ ಮತ್ತು ಮಣ್ಣು ಪ್ರಸಾದವನ್ನು ಭಕ್ತರು ತಮ್ಮ ಮನೆಯಲ್ಲಿ ಇಟ್ಟುಕೊಳ್ಳುತ್ತಾರೆ. ಇಲ್ಲಿ ಮೇಲೆ ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗುವ. ನೋಡಿ, ಎರಡೂ ಕಡೆಗಳಲ್ಲಿ ಎಲ್ಲ ಆಟದ ಸಾಮಾನುಗಳು ಮತ್ತು ಫ್ಯಾನ್ಸಿ ಐಟಮ್ಗಳು, ಬೆಡ್ಶೀಟ್ಗಳು. ನೋಡಿ, ಇಲ್ಲಿ ಫ್ಯಾನ್ಸಿ ಐಟಮ್ಗಳು, ಎಲ್ಲ ಕಡೆಗಳಲ್ಲಿಯೂ ಫ್ಯಾನ್ಸಿ ಐಟಮ್ಗಳಿವೆ. ನೋಡಿ, ತಿಂಡಿ ತಿನಿಸುಗಳ ಅಂಗಡಿಗಳು, ಮಕ್ಕಳ ಆಟಿಕೆದ್ದು ಬಲೂನ್ ಕೂಡ ಮಾಡ್ತಾ ಇದ್ದಾರೆ ಅಲ್ಲಲ್ಲಿ. ನೋಡಿ, ಇಲ್ಲಿಗೆ ತಿಬರ್ ಕ್ಷೇತ್ರ ಅಂತ ಹೇಳ್ತಾರೆ. ಇಲ್ಲಿ ಬೆಳ್ಳಿಯ ಹರಕೆಗಳನ್ನೆಲ್ಲ ಇಲ್ಲಿ ಹಾಕ್ತಾರೆ. ನಾವಿಲ್ಲಿಗೆ ಬಂದೀಗ. ನೋಡಿ, ದ್ವಾರ ನೋಡಿ, ಕ್ಷೇತ್ರ ತಿಬರು ಅಂತ ಬರೆದಿದ್ದಾರೆ ಇಲ್ಲಿ. ನಂದಿನಿ ತಟದಲ್ಲಿ ನೆಲೆ ನಿಂತಿರುವ ಉಳ್ಳಾಯ ಮತ್ತು ಕೊಳಮನಿತ್ತಾಯ ದೈವ ತುಳುನಾಡಿನಲ್ಲಿ ಕಾರ್ಣಿಕದ ದೈವ ಎಂಬ ಪ್ರಸಿದ್ಧಿಯನ್ನು ಪಡೆದಿದೆ. ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಉಳ್ಳಾಯ ಮತ್ತು ಕೊಳಮನಿತ್ತಾಯ ದೈವಕ್ಕೆ ಬೆಳ್ಳಿಯ ಹರಕೆಯನ್ನು ಅರ್ಪಿಸುತ್ತಾರೆ. ದೈವಸ್ಥಾನದಲ್ಲಿ ಪ್ರತಿ ವರ್ಷ ಧನು ಸಂಕ್ರಮಣಕ್ಕೆ
ಧ್ವಜಾರೋಹಣ ಮಹೋತ್ಸವವು ಜರುಗುತ್ತದೆ. ಮರುದಿನ ಮುಂಜಾನೆ ಉಳ್ಳಾಯ ದೈವದ ನೇಮದಲ್ಲಿ ತುಳಬಾರ ಸೇವೆ, ಕಂಚಿಲು ಸೇವೆ, ಉರುಳು ಸೇವೆ ನಡೆಯುವುದಲ್ಲದೆ ಮಹಾ ಅನ್ನ ಸಂತರ್ಪಣೆಯು ನಡೆಯುತ್ತದೆ. ಇಲ್ಲಿ ಕೂಡ ಎಲ್ಲ ಕಡೆಗಳಲ್ಲಿಯೂ ಅಂಗಡಿಗಳಿವೆ ನೋಡಿ. ಎಷ್ಟೊಂದು ಜನಸಾಗರವೇ ಬರ್ತಾ ಇದೆ ನೋಡಿ. ಎರಡೂ ಕಡೆಗಳಲ್ಲಿ ನೋಡಿ ಆಟಿಕೆಯ ಅಂಗಡಿಗಳು. ನಾವಿಲ್ಲಿಂದ ಮಕ್ಕಳಿಗೆ ಬೇಕಾದ ಆಟಿಕೆಯ ಸಾಮಾನುಗಳು ತೆಗೆದುಕೊಂಡೆವು. ಎಲ್ಲ ಬಗೆಯ ಆಟಿಕೆಗಳು ಇಲ್ಲಿ ಇವೆ. ನಂತರ ನಾವು ಊಟಕ್ಕೆ ಹೋದೆವು ನೋಡಿ. ಇಲ್ಲಿ ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾವು ಕೂಡ ಅಲ್ಲಿ ಊಟ ಮಾಡಿ ಬಂದೆವು ನೋಡಿ. ಎಲ್ಲಿ ನೋಡಿದರಲ್ಲಿ ಕೂಡ ಸಂತೆ. ನೋಡಿ ಇಲ್ಲಿ ತಿಂಡಿ ತಿನಿಸುಗಳು, ಎಲ್ಲ ತರಹದ ತಿಂಡಿ ತಿನಿಸುಗಳು ಇವೆ. ಬೇರೆ ಬೇರೆ ಬೆಳೆಗಳಲ್ಲಿ ಸಿಗ್ತದೆ. ನೋಡಿ ಇಲ್ಲಿ ಮಕ್ಕಳ ಆಟ ಆಡುವ ವಸ್ತುಗಳೆಲ್ಲ ಬಂದಿದೆ. ಮಕ್ಕಳನ್ನು ಕೂಡ ಅದರಲ್ಲಿ ಆಟ ಆಡಿಸಿದೆವು ನಾವು. ಮಕ್ಕಳಿಗೆ ಕೂಡ ತುಂಬ ಖುಷಿಯಾಯಿತು. ಉಳ್ಳಾಯ ಮತ್ತು ಕೊಡಮನಿತ್ತಾಯ ದೈವಗಳು ಭಕ್ತರಿಂದ ಕಾಲಕಾಲಕ್ಕೆ ಸೇವೆಗಳನ್ನು ಪಡೆದು ತಮ್ಮ ಕಾರಣಿಕವನ್ನು ತೋರಿಸುತ್ತಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.